ಬಚ್ಚು ಇಪ್ಪ ಕುಲ್ಲು 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 ಫುಲ್ಲು ಬರಲಿ. ಹಾಂ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನಮಸ್ತೆ, ಹಾಯ್. ಎಂಚೆಲ್ಲರೂ ಮಾತಾಡಲ್ಲ. ಉಜಿರೆಯಿಂದ ಸೋಮಂತಡ್ಕ ಅಂದರೆ ವಯ ಚಾರ್ಮಡಿ ಹೋಗೋ ರೂಟಲ್ಲಿ ನಿಮಗೆ ದಿಡುಪೆ ಕ್ರಾಸ್ ಸಿಗುತ್ತೆ. ಸೊ ಅಲ್ಲಿಂದ ನಿಮಗೆ ಆಲ್ಮೋಸ್ಟ್ ಒಂದು 11 ಕಿಲೋಮೀಟರ್, ಸೊ 15 ಕಿಲೋಮೀಟ್ರ್ ಒಳಗಡೆ ಪ್ರಾಬ್ಲಮ್ ಏನಂದರೆ ಆ ರೋಡನ್ನ ಇನ್ನೂ ಅಗಲ ಮಾಡಿಲ್ಲ. ಯಾಕಂದರೆ ಅಲ್ಲಿ ಫಾರೆಸ್ಟ್ ಅವ್ರು ಬಿಡ್ತಾ ಇಲ್ಲ. ಇನ್ನೊಂದು ಏನಂದರೆ ಅಲ್ಲಿ ಮರಗಳೆಲ್ಲ ಹೋಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಇವಾಗ ಸದ್ಯಕ್ಕೆ ಜೀಪ್ ಹೋಗುತ್ತೆ, ಮತ್ತು ಕಾರೆಲ್ಲ ಹೋಗಲ್ಲ. ಯಾಕಂದರೆ ರೋಡು ಒಂದು ಸ್ವಲ್ಪ ಸರಿ ಇಲ್ಲ. ಮಳೆಗಾಲದಲ್ಲಂತೂ ತುಂಬ ಕಷ್ಟ. ಮಳೆಗಾಲದಲ್ಲಿ ಇವನ್ ಬೈಕ್ ಹೋಗೋದು ಕಷ್ಟನೇ. ನೋಡುವ ಹೇಗಿದೆ ಅಂತ ರೋಡು. ಕಾಜೂರು ದರ್ಗಾ. ಆಫ್ ರೋಡ್ ಸ್ಟಾರ್ಟ್ ಆ್ಯಂಡ್ ಮಳೆಗಾಲಕ್ಕೆ ತುಂಬ ಕಷ್ಟ ಇದರಲ್ಲಿ. ನೋಡಿ ಫುಲ್ ಡಸ್ಟ್ ಆಗಿದೆ. ಫುಲ್ ಇದು ಡಸ್ಟ್ ಇದೆ. ಬಟ್ ಮಳೆಗಾಲಕ್ಕೆ ಮಾತ್ರ ಕಷ್ಟ ಆಗ್ಬೋದು ಇದರಲ್ಲಿ. ಫೋಟೋ ಹೊಡಿಯೋ, ಏನು ಹೇಳ್ತೀರಾ? ಅಂದಿ ಓಕೆ. ಭೂಷಣ್ ಮುಂದೆ ಹೋಗಿದ್ದಾನೆ. ಒಳ್ಳೆ ಮಜಾ ಇದೆ ಮಾಡೋದು. ಬಟ್ ಮಳೆಗೆ ತುಂಬ ಕಷ್ಟ. ಮಳೆಗೆ ತುಂಬ ಕಷ್ಟ. ಹೌದು ಹೌದು. ಚೀಪ್ ಹೋಗುತ್ತಂತೆ. ಹಾಂ, ಫುಲ್ ಡಸ್ಟ್ ಉಂಡಾತ ಅಂದು ಸೇಡಿ ಮಣ್ಣು. ನಮಗೆ ಬರೀ ಹೋಗೋದು ಮಾತ್ರ ಅಲ್ಲ, ಬೈಕ್ ಕೂಡ ಸೇಫ್ಟಿ ಇಂಪಾರ್ಟೆಂಟ್. ಹಿಂದುಗಡೆ ಕೂತ ಒಂದು ಸೇಫ್ಟಿ ಇಂಪಾರ್ಟೆಂಟ್. ಪರವಾಗಿಲ್ಲ. ಉಂಟು ಕುಲ್ಲು ಹಾಂ, ಜಪಾನ. ಒಂದು ಏನಂದರೆ ಲೆವೆಲ್ ಇದೆ. ಸೊ ಪರವಾಗಿಲ್ಲ, ಇದರಲ್ಲಿ ಆರಾಮ್ಸೆ ಹೋಗ್ಬೋದು. ಅದೇ ಎಲ್ಲಾದರೂ ತುಂಬ ಹೊಂಡ ಗಿಂಡ ಎಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅದನ್ನು ತಪ್ಪಿಸ್ಕೊಂಡು ಹೋಗ್ಬೇಕಲ್ವ. ಸೊ ನಮ್ಮ ಹುಡುಗ ಬರ್ತಾ ಇದ್ದಾನೆ. ಅವ್ನಿಗೆ ಹೇಳಿದೆ ಹತ್ತಿಸು ಅಂತ, ಅವ್ನು ಬೇಡ ಅಂತಿದ್ದಾನೆ. ಪರವಾಗಿಲ್ಲ. ಸೊ ವೆಯ್ಟ್ ಮಾಡುವ ಅವನಿಗೆ. ಡಸ್ಟ್ ಫುಲ್ಲು ಇದು ಹೆಂಗಿದೆ ನೋಡಿ. ಸೊ ಉಜಿರೆಗೆ ಬಂದರೆ, ಸೊ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ, ಉಜಿರೆಗೆ ಬಂದರೆ ಉಜಿರೆಯಿಂದ ಸೋಮಂತಡ್ಕ ಅಂತ ಒಂದು ಪ್ಲೇಸ್ ಸಿಗುತ್ತೆ. ನೀವು ಚಾರ್ಮಡಿಯಿಂದ ಬಂದರೆ ಸೋಮಂತಡ್ಕ ಫಸ್ಟ್ ಸಿಗುತ್ತೆ. ಸೊ ಅಲ್ಲಿಂದ ದಿಡುಪೆ
ರೋಡಿಗೆ ಡೈವರ್ಷನ್ ತಗೋಬೇಕು. ಅಲ್ಲಿಂದ ಆಲ್ಮೋಸ್ಟ್ ಒಂದು 9 ಕಿಲೋಮೀಟ್ರ್ 9 to 10 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ಮುಂದೆ ಬಂದರೆ ನಿಮಗೆ ಎಳ್ನೀರು ಫಾಲ್ಸ್, ದಿಡುಪೆ ಫಾಲ್ಸ್ ಮತ್ತು ಇನ್ನೊಂದು ಕಡಮಗುಂಡಿ ಜಲಪಾತ, ಹೀಗೆ 3 ಫಾಲ್ಸ್ ಸಿಗುತ್ತೆ. ಆನ್ ದ ವೇ ನಿಮಗೆ ಆ ಡೈವರ್ಷನ್ ಸಿಗುತ್ತೆ, ನಿಮಗೆ 3ಕ್ಕೂ ಹೋಗ್ಬೋದು. ಇವಾಗ ನಾವು ಸಂಸೆ ರೋಡ್ಗೆ ತಗೊಂಡಿದ್ದೀವಿ. ಈ ರೋಡ್ ಡೈರೆಕ್ಟ್ ಸಂಸೆಗೆ ಒಂದು 10 ಕಿಲೋಮೀಟ್ರಲ್ಲಿ ರೀಚ್ ಆಗುತ್ತೆ. 10 ಕಿಲೋಮೀಟ್ರ್ ಇದೆ ಅಷ್ಟೇ. ಅದೇ ನೀವು ಚಾರ್ಮಾಡಿ ಹಸಿವು ಬಂದರೆ ಅಲ್ಲಿಂದ ಒಂದು 90 ಕಿಲೋಮೀಟ್ರ್ ಆಗುತ್ತೆ. ಮಳೆಗಾಲಕ್ಕೆ ಬಂದ್ರಂತೂ ಸಖತ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಮಾತ್ರ. ಒಂದ್ಸರಿ ಟ್ರೈ ಮಾಡಬೇಕು. ಹೋಗಲಿ ಇದೊಂದು ಕಿರಿಕಿರಿ. 2 ಬೈಕ್ ಇದ್ದರೆ ಹಿಂದುಗಡೆ ಡಿಸ್ಟೆನ್ಸ್ ತಗೊಂಡು ಹೋಗ್ಬೇಕಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಆ ಧೂಳಿಗೆ. ಚೆನ್ನಾಗಿದೆ ಮಾತ್ರ, ಏನೋ ಒಂಥರ. ತಮಿಳ್ನಾಡು ರೈಡ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಮೋಸ್ಟ್ಲಿ ಅದೇ ಅನಿಸುತ್ತೆ ಲಾಸ್ಟ್ ರೈಡ್ ಮಾಡಿದ. ಆಮೇಲೆ ತುಂಬ ಗ್ಯಾಪ್ ಆಯಿತು, ಅದಾದಮೇಲೆ ರೈಡ್ ಮಾಡಲಿಲ್ಲ. ಶರತ್ ಕೂಡ ಹೇಳ್ತಿದ್ದ, ಸೊ ನಾನು ಬ್ಯಾಂಗ್ಳೂರು ಹೋದಾಗ ಎಲ್ಲಾದರೂ ಹೋಗೋಣ, ಪ್ಲ್ಯಾನ್ ಮಾಡೋಣ ಅಂತ. ನನಗೆ ಟೈಮ್ ಸೆಟ್ ಆಗ್ತಿಲ್ಲ. ಮತ್ತು ನನ್ನ ಅರ್ಜುನನ್ನ ಕೂಡ ಹೇಳಿದರು ರೈಡ್ ಮಾಡು, ತುಂಬ ಗ್ಯಾಪ್ ಆಯ್ತಲ್ವ ಅಂತ. ಅವರು ವೀಡಿಯೋಸ್ ಎಲ್ಲ ನೋಡ್ತಾರಂತೆ, ಇಷ್ಟ ಆಗುತ್ತಂತೆ. ಓಕೆ, ಸೊ ಅವ್ರದ್ದು ಪಾಸಿಟಿವ್ ಫೀಡ್ಬ್ಯಾಕ್ ಎಲ್ಲ ಕೇಳಿ ಖುಷಿ ಆಯಿತು. ಥ್ಯಾಂಕ್ ಯು ಅರ್ಜುನನ್ನ. 2 ಗೊತ್ತುಂಟು ವೀಡಿಯೋ ಐಕೆ ಬನ್ನಿ ಪಚ್ಚಣ್ಣ ತೆಲಿಪುಂತಲಾಗೆ ಮಾರೆ ಪಚ್ಚನ್ನೇ ಬಂಡಿಗೂ ಇಲ್ಲ ಜನತ ಮೋನಿಡೊಂದು ಐಶ್ವರ ತೆಲಿಕೆ. ಇದ್ದಾಗ ಮಾತ್ರ ರೈಡ್ ಹೋಗೋಕ್ಕಾಗೋದಿಲ್ಲ, ಅಂದರೆ ಬೇರೆ ಕೆಲಸನೂ ಇರುತ್ತೆ, ಬೇರೆ ಕಮಿಟ್ಮೆಂಟ್ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಇವಾಗ ಹೇಗೆ ಅಂದರೆ ಭೂಷಣ್ ಕೂಡ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಇಲ್ಲಾಂದರೆ ಅವನಾದರೂ ರೆಗ್ಯುಲರ್ ಆಗಿ ಸಿಗ್ತಿದ್ದ. ಸೋಲೋ ಹೋಗೋ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಇಂಥ ಪ್ಲೇಸ್ಗೆಲ್ಲ ಸ್ವಲ್ಪ ಸೋಲೋ ಎಲ್ಲ ಬರೋದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಚೆನ್ನಾಗಿರುತ್ತೆ. ಸೇಫ್ಟಿನೂ ನೋಡ್ಕೋಬೇಕಾಗುತ್ತೆ ಬರೀ ರೈಡಲ್ಲ. ಆ್ಯಂಡ್ ಶರತ್, ನಿಮ್ಮದು ROT ಟೀಮ್ ಮಾತ್ರ ಸಖತ್ತಾಗಿದೆ ಮಾರ, ಸಖತ್ತಾಗಿದೆ. ಅದು ನೋಡಿದೆ, ಇದು ವೀಡಿಯೋಸ್ ಎಲ್ಲ ನೋಡಿದೆ. ಎಲ್ಲ ಹುಡುಗರು ಒಳ್ಳೆ ಸ್ಪಿರಿಟಲ್ಲಿದ್ದೀರಾ. ವಾಟರೇ ತುಂಬ ಕಡಿಮೆ ಆಗಿಬಿಟ್ಟಿದೆ, ವಾಟರ್ ಕ್ರಾಸಿಂಗು. ಪರವಾಗಿಲ್ಲ. ಇದು ಕ್ಯಾತನ್ಮಕ್ಕಿ ಮತ್ತು ಬೇರೆ ಕೊಡಚಾದ್ರಿ ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಇದು ಏನೂ ಅಲ್ಲ. ರೋಡೆಲ್ಲ ಚೆನ್ನಾಗಿದೆ, ಅಷ್ಟೇನು ಇದಿಲ್ಲ. ಬಟ್ ಆಫ್ ರೋಡು ಒಂಥರ ಚೆನ್ನಾಗಿರುತ್ತೆ ಹೋಗೋಕ್ಕೆ ಅಂತ ಅಷ್ಟೇ. ಕಾಡು ಮಧ್ಯ ಅಲ್ಲಲ್ಲಿ ಒಂದು ಮನೆಗಳಿದೆ ನೋಡಿ, ಅಲ್ಲೊಂದು ಮನೆ ಇದೆ. ಆ ಮನೆ ಸುತ್ತಲೂ ನದಿ ಹರಿತಾ ಇದೆ. ಸೊ ನದಿಯಲ್ಲಿ ನೀರೆಲ್ಲಾದರೂ ಜಾಸ್ತಿ ಆಗಿಬಿಟ್ರೆ ಮಾತ್ರ ಆ ಮನೆಗೆ ಹೋಗಿಬಿಡುತ್ತೆ, ಫುಲ್ಲು ಮುಳುಗುತ್ತೆ. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಪಾಪ ಅವ್ರಿಗೆ ಹೇಗೆ ಅಂದರೆ ಲಾಸ್ಟ್ ಟೈಮ್ 2019 ಜೋರು ಇದು ಮಳೆ ಎಲ್ಲ ಬಂದಿತ್ತು. ಸೊ ಆ ಟೈಮಲ್ಲಿ ಅವರ ಮನೆ ಫುಲ್ ದ್ವೀಪ ಥರ ಆಗಿತ್ತಂತೆ, ಅಂದರೆ ಬೇರೆ ಕನೆಕ್ಷನ್ ಇರಲಿಲ್ಲ ಆ ಥರ.
ನೀರು ಹರಿತಾ ಇರೋ ಸೌಂಡ್ ಕೇಳ್ತಾ ಇದೆ. ಬಟ್ ಎಲ್ಲ ನೋಡಿ, ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಬರೀ ರೋಡ್ ಇತ್ತು, ಸಪೂರ ಇತ್ತು ನೋಡಿ. ಇದು ಮರ ಎಲ್ಲ ಕಡ್ದು ಹಾಕಿದ್ದಾರೆ. ಬೇಡ ಇತ್ತು, ಇಲ್ಲಿ ಅಂಥ ನೆಸೆಸಿಟಿ ಏನು ಇರಲಿಲ್ಲ. ಹಾಂ, ಅಣ್ಣ ಒಂಜಿ ಫೋಟೋ ತೆಪ್ಪ.